ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಬೆಂಗ್ರೆ ಶಾಲೆ, ರೋಟರಿ ಸಮುದಾಯ ದಳ ಮತ್ತು ರೋಟರಿ ಮಾಜಿ ಅಧ್ಯಕ್ಷರು ಮತ್ತು ಪರಿಸರವಾದಿ ಮಾಧವ ಸುವರ್ಣ ಅವರ ನೇತೃತ್ವದ ವತಿಯಿಂದ 1,000 ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮಂಗಳೂರನ್ನು ಹಸಿರುಕರಣ ಮಾಡುವ ಉದ್ದೇಶ ಮತ್ತು ಪರಿಸರದ ಕಾಳಜಿಯ ದೃಷ್ಟಿಯಿಂದ ಬೆಂಗ್ರೆ ಪರಿಸರದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಬೆಂಗ್ರೆ ಮಹಾಜನ ಸಭಾದ ಅಧ್ಯಕ್ಷರಾದ ಚೇತನ್ ಬೆಂಗ್ರೆ ಅವರು ಮಾತನಾಡಿ, ಬೆಂಗ್ರೆ ಪರಿಸರದಲ್ಲಿ ಹಲವಾರು ವರ್ಷಗಳಿಂದ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದೇವೆ. ಇಂತಹ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕರು ಕೂಡ ಕೈಜೋಡಿಸಬೇಕು ಎಂದರು. ಇವತ್ತು ನಮ್ಮ ಬೆಂಗ್ರೆಯಲ್ಲಿ ತುಂಬ ವರ್ಷಗಳಿಂದ ನಾವು ಈ ಕಾರ್ಯಕ್ರಮಗಳನ್ನು ಮಾಡಿಕೊಂಡೇ ಬಂದಿದ್ದೀವಿ. ಆದರೆ ಇವತ್ತಿನ ತಾಪಮಾನದ ಉಷ್ಣಾಂಶಗಳನ್ನು ನೋಡುವಾಗ ನಮ್ಮ ಮಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ತುಂಬ ಮರಗಳ ಅವಶ್ಯಕತೆ ಇರೋದು ಕಂಡು ಬರ್ತದೆ. ಸೊ ಅದರಲ್ಲಿ ನಾವು ಫಸ್ಟ್ ಸ್ಟೆಪ್ಪನ್ನು ಹಲವು ವರ್ಷಗಳಿಂದ ಮುಂದೆ ತಗೊಂಡಿದ್ರೂ ಮರಗಳು ನಡೆಯುವಂಥ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಸೊ ಇವತ್ತು ನಾವು ಬೆಂಗ್ರೆ ಮಹಾಜನ ಸಭಾ, ವಿದ್ಯಾರ್ಥಿ ಸಂಘ ಬೆಂಗ್ರೆ ಮತ್ತು ರೋಟರಿ ಕ್ಲಬ್ ಅವರ ಒಟ್ಟಿಗೆ ಸೇರಿಕೊಂಡು ಇವತ್ತು ಹಲವಾರು ಮರಗಳನ್ನು ನಡೆಯಿದ್ದು ನಮ್ಮ ಊರಿನ ಒಂದು ಬೆಳವಣಿಗೆಗೆ ಕಾರಣವಾಗ್ತಾ ಇದ್ದೀವಿ ಅಂತ ತಮಗೆಲ್ಲ ಕೆಲಸಕ್ಕಾಗಿ ಇಷ್ಟೇ ಬೀಳ್ತಾ ಇದ್ದೀನಿ. ಅದೇ ರೀತಿ ದಕ್ಷಿಣ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಗೌರ್ಮೆಂಟ್ ಏನಾದರೂ ಮಾಡ್ತದೆ ಅದು ಅವರನ್ನು ಕಾಯೋದು ಬಿಟ್ಟು ನಾವು ಅವರು ಮಾಡೋ ಕೆಲಸಗಳು ಅವ್ರು ಮಾಡ್ತಾ ಇರಲಿ, ಪಬ್ಲಿಕ್ ಕೂಡ ಇದರ ಜೊತೆ ಕೈ ಜೋಡಿಸಿ ಎಲ್ಲ ಕೆಲಸಗಳಲ್ಲಿ ನಮ್ಮ ಉಷ್ಣಾಂಶ ತಪಾಸಣೆ ಅದು ಜಾಸ್ತಿ ಆಗಿದೋ ಅದನ್ನು ತಡೆಗಟ್ಟುವಲ್ಲಿ ನಾವೆಲ್ಲ ಯಶಸ್ವಿ ಆಗಬೇಕಲ್ಲಿ ತಮ್ಮಲ್ಲೆಲ್ಲ ವಿನಂತಿಸ್ತೇನೆ. ರೋಟರಿಯ ಮಾಜಿ ಅಧ್ಯಕ್ಷ ರೊಟೇರಿಯನ್ ಮಾಧವ ಸುವರ್ಣ ಅವರು ಮಾತನಾಡಿ, ಬೆಂಗ್ರೆ ಶಾಲೆ, ರೋಟರಿ ಸಮುದಾಯ ದಳ, ರೋಟರಿ ಸಂಸ್ಥೆ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಂಗ್ರೆ ಶಾಲೆಯಲ್ಲಿ 1,000 ಗಿಡ, ಸ್ಮಶಾನದಲ್ಲಿ 150, ಫುಟ್ಬಾಲ್ ಮೈದಾನದಲ್ಲಿ 300 ಗಿಡ ಮತ್ತು ಬೆಂಗ್ರೆಯಿಂದ ರಸ್ತೆ ಬದಿಯಲ್ಲಿ ಗಿಡಗಳನ್ನು ನೆಡಲಾಗುತ್ತಿದೆ ಎಂದರು. ನಾವೀಗ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಬೆಂಗ್ರೆ ಶಾಲೆಯಲ್ಲಿದ್ದೇವೆ. ಈ ಶಾಲೆಯಲ್ಲಿ 3 ವರ್ಷಗಳ ಇತಿಹಾಸ ಇದೆ. ಹಳೆ ಬಿಲ್ಡಿಂಗ್ ಇತ್ತು, ಈಗ ಅದೆಲ್ಲ ಡೆಮಾಲಿಷ್ ಆಗಿ ಹೊಸ ಬಿಲ್ಡಿಂಗ್ ಆಗಿದೆ. 7-8 ರೂಮ್ಸ್ಗಳು ಬಂದಿದೆ. 38 ಮಕ್ಕಳು ಇದ್ದ ಈ ಶಾಲೆ ಈಗ 90 ಮಂದಿ ಇದ್ದಾರೆ. ಸೊ ಈ ಶಾಲೆಯ ಬೆನ್ನೆಲುಬಾಗಿ ನಿಂತದ್ದು RCC ಅಂತ, ರೋಟ್ರಿ ಅವರದ್ದು ಒಂದು ಸಮುದಾಯ ದಳ ಇದೆ, ರೋಟ್ರಿ ಸಮುದಾಯ ದಳ ಅಂತ. ಸೊ ಅದರ ಅಧ್ಯಕ್ಷರಾದ ಸಂಜಯ್ ಬೆಂಗ್ರೆ ಇದ್ದಾರೆ. ಮತ್ತು ಈ ಸಲ ನನ್ನನ್ನು ರೋಟ್ರಿ ಕ್ಲಬ್ಬಲ್ಲಿ ಒಂದು RCC ಅಂದರೆ ರೋಟ್ರಿ ಸಮಾಜಕ್ಕೆ ಚೇರ್ಮನ್ ಅಂತ ಮಾಡ್ತಾರೆ, ಹಾಗೆ ನನ್ನನ್ನು ಚೇರ್ಮನ್ ಮಾಡಿದ್ದಾರೆ. ನಾವು ಈ ಬೆಂಗ್ರೆಯಲ್ಲಿ ನಾವು ಮತ್ತು RCC ಮತ್ತು ಈ ಶಾಲೆಯವರು ಈ ಬೆಂಗ್ರೆಯಲ್ಲಿ 1,000 ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಮಂಗಳೂರು ಮಹಾನಗರ ಪಾಲಿಕೆ ಒಡೆಕೊಡಿ ಅಮರ ಅಂತ ಕಾರ್ಯಕ್ರಮ ಇದೆ. ಸೊ ಈ 1,000 ಗಿಡಗಳನ್ನು ಸಹ ಮಂಗಳೂರು ಮಹಾನಗರ ಪಾಲಿಕೆ ನಮಗೆ ಕೊಡ್ತದೆ. ಅಲ್ಲದೆ 10-15 ಲೇಬರ್ ಇದನ್ನು ಗುಂಡಿ ಮಾಡಲಿಕ್ಕೆ ಸೊ ಅದಕ್ಕೆ ಬೇಲಿ ಸಹ ಹಾಗೆ. ರೋಟರಿ ಕ್ಲಬ್ ಮಂಗಳೂರಿನ ಅಧ್ಯಕ್ಷರಾದ ದೇವರಾಜ್ ಫೆರ್ನಾಂಡಿಸ್ ಮಾತನಾಡಿ, ಪರಿಸರವನ್ನು ಉಳಿಸಿ ಬೆಳೆಸುವ ದೃಷ್ಟಿಯಿಂದ ಸಸಿಗಳನ್ನು ನೆಡಲಾಗುತ್ತಿದೆ ಎಂದರು. Rotary Club of Mangalore, a 75-year-old institution, has been doing many community service over the years. One thing very special to our heart is our club, the RCC Club of Bengre, which has been associated with our club for so many years. And what good can we do to them? The plantation of trees which will bring some shade into this area and improve our community in this area. So today, in association with RCC Bengre, the people of the region, and Rotary Club of Mangalore, we have started a plantation drive which has been initiated in Mangalore for the corporation this year. ಪಾರ್ವತಿಯವರು ಮಾತನಾಡಿ, ಅಮರ ಮೂಲಕ 1,00,000 ಗಿಡಗಳನ್ನು ಮಂಗಳೂರು ವ್ಯಾಪ್ತಿಯಲ್ಲಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮರ ಗಿಡಗಳನ್ನು ಬೆಳೆಸುವ ಮೂಲಕ ಮಂಗಳೂರನ್ನು ಇನ್ನೂ ಹೆಚ್ಚು ಹಸಿರುಕರಣ ಮಾಡಲಾಗುವುದು ಎಂದರು. ನಾನು ರೋಟರಿ ಕ್ಲಬ್ ಪಾಠ ಆಗೇ ಬಂದಿದ್ದೇನೆ ಇಲ್ಲಿ. ಆದರೆ ನನ್ನ ಮಗಳು CFL ಸ್ಕೂಲಲ್ಲಿ ಕೂಡ ಹೋಗ್ತಾ ಇದ್ದಲ್ಲ, ಮೀನಾಕ್ಷಿ ಹೇಳಿ, ಅವ್ರದ್ದೇ ಪ್ರಾಜೆಕ್ಟ್ ಅಮರ. ಆಗ ಅವ್ರದ್ದು ಮೂಲಕ ಮಂಗಳೂರಲ್ಲಿ ಆಲ್ಮೋಸ್ಟ್ 1,00,000 ಗಿಡನೂ ನಡೀತಾ ಇದ್ದಾರೆ. ಯಾಕಂದರೆ ಎಲ್ಲ ವರ್ಷ ಫ್ಲ್ಯಾಟು ಅದು ಇದು ಹೇಳಿ ಎಷ್ಟೋ ಮರಗಳನ್ನು ಕಡಿದಾಕ್ತೇವೆ. ಆದರೆ ನೋಡಿ, ನೀವು ಒಂದು ಮಳೆ ಬಂದರೆ ಕಂಬ ಬಿದ್ದರೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಅದರಲ್ಲಿ ಅದೇ ಒಂದು ಮರ ಬಿದ್ದರೆ ಅಯ್ಯೋ ಮರ ಹಾಕಬಾರ್ದು ಮರದಿಂದ ಪ್ರಾಬ್ಲಮ್ ಹೇಳ್ತೀರಿ.
ಅದಕ್ಕೆ ನಾವು ಈ ಅಮರ ಪ್ರಾಜೆಕ್ಟಲ್ಲಿ ಮಂಗಳೂರಲ್ಲಿ 1,00,000 ಗಿಡಗಳನ್ನು ಮರಗಳನ್ನು ನಟ್ಟು ಅದನ್ನು ಸರಿ ನೋಡಿ ಅದನ್ನು ಜಿಯೋ ಟ್ಯಾಗ್ ಅಂತ ಮಾಡಿ ಆಗ ಮರಗಳನ್ನು 3 ವರ್ಷ ಮೇಲೆ ಕೂಡ ನಮಗೆ ನೋಡ್ಬೋದು ಇದು ನಾವು ನಟ್ಟ ಮರ ಅದು ಹೇಗೆ ಬಂದಿದೆ. ಮಂಗಳೂರನ್ನು ಇನ್ನೂ ಹೆಚ್ಚು ಗ್ರೀನ್ ಆಗಿ ಮಾಡಿ. ಇದೇ ವೇಳೆ ಬೆಂಗ್ರೆ ಪರಿಸರದಲ್ಲಿ ಸುಮಾರು 1,000 ಗಿಡ ನೆಡಲಾಯಿತು. ಈ ಸಂದರ್ಭದಲ್ಲಿ ಆರ್ಸಿಸಿ ಚೇರ್ಮನ್ ರೊಟೇರಿಯನ್ ಸುನೀಲ್ ರಾವ್, ಕಾರ್ಯದರ್ಶಿ ರೊಟೇರಿಯನ್ ಡಾಕ್ಟರ್ ಕುನಾಲ್, ಆರ್ಸಿಸಿ ಅಧ್ಯಕ್ಷರಾದ ಸಂಜಯ್ ಬೆಂಗ್ರೆ, ರೇಷ್ಮಾ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.